ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬುಡಬುಡದ ವರ್ಣಿಪಿನಿ ಕಥಾಮೃತವ ಕಾಪಾಡು ತಂದೆ. ಮಕ್ಕಳೇ, ಕಾಲಾಯ ತಸ್ಮೈ ನಮ ಎಂದ ಹಾಗೆ ಕಾಲಚಕ್ರದ ಅಡಿಯಲ್ಲಿ ಸಿಲುಕಿದ ಮನುಷ್ಯ ಒಮ್ಮೆ ಎತ್ತರಕ್ಕೆ ಒಮ್ಮೆ ಕೆಳಗೆ ಕೆಳಗೆ ಜಿಗಿಯುವುದು ಸಹಜವೇ. ನನ್ನ ಭವಿಷ್ಯತ್ತನ್ನು ನಾನು ಯೋಚನೆ ಮಾಡಿದರೆ ಹಾಗೆ ಅನ್ನಿಸ್ತಾ ಇದೆ ಮಕ್ಕಳೇ. ಅಂದೊಂದು ದಿನ ಭೋಜರಾಜನೇ ಮಗಳಾಗಿ ಜನಿಸಿಕೊಂಡೆ. ಹಾಗೆ ಚಂದ್ರವಂಶದ ಪವಿತ್ರವಾದಂತಹ ಅರಮನೆಯ ಹೊಸ್ತಿಲನ್ನು ತುಳಿದು ಕುಂತಿ ಭೋಜನ ಮಗಳಾದಂಥ ನಾನು ಹಸ್ತಿನಾವತಿಗೆ ಸೊಸೆಯಾಗಿ ಬಂದೆ. ನನ್ನ ಬದುಕು ಸಾರ್ಥಕವಾಯಿತೆಂದು ಅನಿಸಿಕೊಂಡಾವಾಗ ವಿಧಿಯ ಆಟ ಬೇರೆಯೇ ಆಗಿತ್ತು. ಪಂಚ ಪಾಂಡವರಾದಂಥ ನೀವು ನನಗೆ ಮಕ್ಕಳೆನಿಸಿಕೊಂಡಾವಾಗ ಇನ್ನೂ ಮನಸ್ಸು ಪ್ರಫುಲ್ಲಗೊಂಡಿತು ಮಕ್ಕಳೇ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರೆನ್ನುವ ಪಂಚ ಮುಖಗಳಿದ್ದ ಹಾಗೆ ನನ್ನ ಮನಸ್ಸಿನಲ್ಲಿ ಅದೆಷ್ಟೋ ಸಂತೋಷವನ್ನು ಉಂಡವಳು ನಾನು. ಆದರೆ ಧಾಯವಾದಿ ಮತ್ಸರದ ಕಿಡಿಯೊಂದು ನಮ್ಮಲ್ಲಿ ಹುಟ್ಟಿಕೊಂಡು ಕಾರಣ ಕೌರವರು ನಮಗೆ ಮೋಸದ ದಾರಿಯೊಂದನ್ನು ತೋರಿಸಿಕೊಟ್ರು. ವರ್ಣಹೋತಕ್ಕೆ ಹೋಗಿ ಉತ್ಸವವನ್ನು ನೋಡಿಕೊಂಡು ಬನ್ನಿ ಅಂತ ಕಳುಹಿದವಾಗ
ಮೋಸದ ಅರಗಿನ ಅರಮನೆ ತಿಳಿಯದೆ ನಾವು ಅಲ್ಲಿ ಪ್ರವೇಶಿಸಿಕೊಂಡಿದ್ದೆವು. ಸಕಾಲಕ್ಕೆ ತಕ್ಕಂತೆ ಸಮಯ ಪ್ರಜ್ಞೆ ಇದ್ದಂತ ವಿದುರನ ಸಹಾಯದಿಂದ ನಾವು ಅಲ್ಲಿಂದ ಪಾರಾದೆವು. ನಮ್ಮನ್ನೆಲ್ಲ ಎತ್ತಿಕೊಂಡು ಭೀಮ ಕೆಲವಷ್ಟು ದೂರ ಬಂದ. ಆದರೆ ನನಗನ್ನಿಸಿತ್ತು ನಾನು ಅಲ್ಲಿಯೇ ಸಾಯಬೇಕಿತ್ತು. ನಾವೆಲ್ಲ ಭೀಮ ತಪ್ಪು ಮಾಡಿದ ಅನ್ನಿಸ್ತಾ ಇದೆ ಮಕ್ಕಳೇ. ಯಾಕೆ ಇಷ್ಟು ದೂರ ನಡೆದು ಬಂದಿದ್ದೇನೆ, ಇನ್ನು ನನ್ನಿಂದ ನಡೆಯುವುದಕ್ಕಾಗುವುದಿಲ್ಲ ಮಕ್ಕಳೇ. ಕಾಲಲ್ಲಿ ರಕ್ತ ಸುರಿಯುತ್ತಾ ಇದೆ, ಆಯಾಸವಾಗಿದೆ, ಹಸಿವಾಗ್ತಾ ಇದೆ. ನಾನಿನ್ನು ನಡೆಯುವುದಕ್ಕೆ ಅಸಾಧ್ಯಳಾಗಿದ್ದೇನೆ ಮಕ್ಕಳೇ, ಅಸಾಧ್ಯಳಾಗಿದ್ದೇನೆ. ಅಮ್ಮ, ಕಷ್ಟವೆಂಬುದು ಅದನ್ನೇ ನಾವು ಮೆಟ್ಟಿಲನ್ನಾಗಿಸಿಕೊಂಡು ಆ ಕಷ್ಟವನ್ನು ಮೆಟ್ಟಿ ನಿಂತು ಮೇಲೇರಿದಾಗಲೇ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಎಂಬ ಹಾಗೆ ನಿಮ್ಮಂತಹ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಮುನ್ನಡೆಯುವವರು ನಾವು. ಹುಟ್ಟಿದ ದೇವನು ಹುಲ್ಲು ಮೇಯಿಸುವುದಿಲ್ಲ, ಖಂಡಿತವಾಗಿಯೂ ಒಂದು ದಾರಿಯನ್ನು ತೋರಿಸಿಯೇ ತೋರಿಸ್ತಾನೆ ಎಂಬಂತಹ ದೃಢ ನಿಶ್ಚಯ ಸಂಕಲ್ಪವನ್ನು ಹೊತ್ತುಕೊಂಡವರು ನಾವು. ಬದುಕಿನಲ್ಲಿ ಅದೆಷ್ಟೋ ಆಶಾಭಾವನೆಗಳನ್ನು ಹೊಂದಿದ್ದರೂ ಕೂಡ ವರ್ತಮಾನ ಕಾಲದಲ್ಲಿ ಮತ್ತೆ ಈ ಕಾಡು ಪಾಲಾಗುವಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಹೌದು ಮಕ್ಕಳೇ, ಅರ್ಥ ಆಗುತ್ತದೆ ತಾಯಿ. ವಯಸ್ಸಾದವರು ನೀವು, ಹೌದು ಹಿರಿಯರು ನೀವು, ಈ ಕಾನನದಲ್ಲಿ ಕಷ್ಟವನ್ನು ಅನುಭವಿಸುತ್ತಾ ಇದ್ದೀರಿ. ಯಾಕಾಗಿ ಕೌರವರ ಕುರಿತು ನಮ್ಮ ಮೇಲೆ ಇರುವಂತಹ ದ್ವೇಷದ ಕಾರಣದಿಂದಲ. ಏನು ಮಾಡೋಣ, ಎಲ್ಲವೂ ನಮ್ಮ ಹಣೆ ಬರಹ ಅಂತಲೇ ಭಾವಿಸಬೇಕಾಗುತ್ತದೆ. ಹೌದು ಮಕ್ಕಳೇ, ಅರಗಿನಾಲಯದಿಂದ ಪಾರಾಗಿ ಬಂದಂತಹ ನಮ್ಮನ್ನು ಇನ್ನು ಮುಂದಕ್ಕ ಭಗವಂತನೇ ರಕ್ಷಿಸ್ತಾನೆ ಎಂಬಂತಹ ಆಶಾಭಾವನೆಯೊಂದಿಗೆ ಮುಂದುವರೆದು ಬರುತ್ತಿರುವಂತಹ ಸಮಯದಲ್ಲಿ ಕೇವಲ ನಿಮಗಲ್ಲಮ್ಮ, ಮತ್ತೆ ನಮಗೂ ಆಯಾಸವಾಗಿದೆ. ನನಗೆ ಅರ್ಥ ಆಗ್ತದೆ ಮಕ್ಕಳೇ. ಮುಂದಿನ ದಾರಿ ಯಾವುದು ಎಂಬ ಹಾಗೆ ನಮ್ಮ ಯೋಚನೆಗೂ ನಿಲುಕದಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಹೌದು, ಏನು ಮಾಡೋಣ, ಮುಂದೇನು ಮಾಡೋಣ ಅರ್ಥವೇ ಆಗುವುದಿಲ್ಲ. ಮೊತ್ತಮಾದಲಾಗಿ ಎರಗಿಕೊಂಡಿದ್ದೆ. ಶುಭವಾಗಲಯ್ಯ. ಅಣ್ಣ, ಪಾದಕ್ಕೆ ಬಿದ್ದಿದ್ದೇನೆ, ಆ ಭಗವಂತ ರಕ್ಷಿಸಲಿ. ಆದ್ರೆ ನೀವಾಡುವಂತ ನುಡಿಯನ್ನು ಕೇಳುವಾಗ ಮನಸ್ಸಿಗೆ ಖೇದವೇ ಆಗುತ್ತಾ. ಹಿಂದಕ್ಕಾದ್ರೆ ಆ ಕೌರವಾದ್ಯರು ಮಾಡಿದಂತಹ ಯಾವ ಘಟನಾವಳಿಯ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನವಿಲೇರುತ್ತಾ ಇದೆ. ಅಂದ್ರೆ ಆ ಕೌರವರು ಮಾಡಿದಂತಹ ಒಂದಲ್ಲ ಎರಡಲ್ಲ ಅದೆಷ್ಟೋ ಕಾರ್ಯವನ್ನು ಕೂಡ ಉತ್ತರಿಸಿದವರು ನಾವು. ಅಷ್ಟೇ ಅಲ್ಲ, ಆ ಬಳಿಕ ಮಾಡಿದಂತ ವಾರಣಾವತಿಯ ಪ್ರಕರಣ ಗಮನವನ್ನು ಹರಿಸಿದಾಗ ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ರೋಚನನ ಮೂಲಕವಾಗಿಯೇ ಅರಗಿನಾಲಯವನ್ನು ನಿರ್ಮಾಣ ಮಾಡಿಸಿದ. ಆ ಅರಗಿನಾಲಯವನ್ನೇ ಸುಟ್ಟು
ಬೆಂಕಿಯನ್ನು ಕೊಟ್ಟವರಿದ್ದಾರೆ. ಆದ್ರೆ ಏನು ಮಾಡೋಣ, ತಾವು ಬೀಸಿದ ಬಲೆಗೆ ತಾನೇ ಬಿದ್ದಂತೆ ಆ ಪುರೋಚನ ಸುಟ್ಟು ಹೋದ. ಆ ಬಳಿಕ ಸುರಂಗದ ಮೂಲಕವಾಗಿಯೇ ನಾವು ಬಂದವರು ಅಲ್ವೇ? ಅಮ್ಮನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಇವರಿರುವರನ್ನು ಕೂಡ ನನ್ನ ಭುಜದಂಡೆಯಲ್ಲೇ ಉಳ್ಳಿರಿಸಿ ಇಬ್ಬರನ್ನು ಕಂಕುಳರಿಯಲ್ಲಿರಿಸಿ ನೇರವಾಗಿ ಸುರಂಗ ಮಾರ್ಗವನ್ನು ಉತ್ತರಿಸಿ ಕಾಡನ್ನ ಸೇರಿದವರು ನಾವಲ್ಲವೇ? ಆದ್ರೆ ಏನು ಮಾಡೋಣ ಹೇಳಿ? ಕಾಡಿನಲ್ಲಿ ನಿಮಗೆ ನಿದ್ದೆ ಬಂದಿತ್ತು, ನಿಮ್ಮ ಸಂರಕ್ಷಣೆಯ ಭಾರ ಅದು ನನಗಿತ್ತು. ಆದ ಕಾರಣವೇ ನಾನು ನಿದ್ದೆ ಮಾಡದೆ ನಿಮ್ಮನ್ನು ಕಾದು ಕೂತವ. ಆ ಸಂದರ್ಭದಲ್ಲಿ ಪ್ರಕರಣವು ನಡೆದು ಹೋಯಿತು. ಆ ಹಿಡಿಮನ ಹಿಡಿಮಿಯನ್ನು ವಿವಾಹ ನೀವೇ ಮಾಡಿಕೊಟ್ಟವರಲ್ಲವೇ? ನಾವೇ ಮುಂದೆ ನಿಂತು ಮಾಡಿಕೊಟ್ಟಿದ್ದೇವೆ. ಹಾಗಿದ್ರೆ ನಾವು ಹೋಗುವಂತ ದಾರಿಯಲ್ಲಿ ಮಂಗಳಕರವಾಗಿಯೇ ಎಲ್ಲವೂ ಗೋಚರವಾಗುತ್ತದೆ ಎನ್ನುವ ಕಾರಣದಿಂದಲೇ ನಮಗೆ ಶುಭಪ್ರದ. ಇನ್ನು ಮುಂದಕ್ಕೆ ದುಃಖಿಸುವಂತ ಅವಶ್ಯಕತೆ ಇಲ್ಲ. ನಾನಿದ್ದೇನೆ, ನಿಮಗೆ ನಾನಿದ್ದೇನೆ. ಅಮ್ಮ, ಯಾರೆಲ್ಲ ಧರ್ಮ ಮಾರ್ಗದಲ್ಲಿ ಮುನ್ನಡೆಯುತ್ತಾರೆ ಅವರನ್ನು ಧರ್ಮವೇ ರಕ್ಷಿಸ್ತದೆ ಎಂಬಂತಹ ಅಚಲವಾದಂತಹ ನಂಬಿಕೆಯನ್ನು ಹೊಂದಿದವರು ನಾವು ಅಲ್ಲವೇ? ಆ ಕಾರಣದಿಂದಲಾಗಿಯೇ ನೋಡಿ ನಮ್ಮೆಡೆಗೆ ಆಗಮಿಸಿದಂತಹ ಬಾದರಾಯಣರು, ಇನ್ನು ಮುಂದಕ್ಕೆ ನೀವು ಹಸ್ತಿನಾವತಿಯ ಕಡೆಗೆ ಮುಖ ಮಾಡುವುದು ಬೇಡ, ಬ್ರಾಹ್ಮಣ ರೂಪದಲ್ಲಿಯೇ ಸಂಚರಿಸಬೇಕು. ಇಲ್ಲಿಗೆ ಮುಂದೆ ಕಾಣುತ್ತಿರುವಂತಹ ಏಕಚಕ್ರ ನಗರಕ್ಕೆ ನೀವು ತೆರಳಬೇಕು, ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ಳಬೇಕು, ಮುಂದಕ್ಕೆ ಶುಭವಾಗುತ್ತದೆ ಎಂಬ ಹಾಗೆ ಅವರೇ ಮಾತುಗಳನ್ನು ಆಡಿದವರಿದ್ದಾರೆ. ನಮಗೆ ಗುರುಸ್ಥಾನದಲ್ಲಿರುವಂತಹ ಬಾದರಾಯಣರ ಮಾತುಗಳನ್ನು ನಾವು ಯಾವ ಕಾರಣಕ್ಕೂ ಖಂಡಿತವಾಗಿ ಸದಾಕಾಲ ಅವರ ಆಶೀರ್ವಾದದಿಂದಲೇ ಬದುಕಿ ಬಂದವರು ನಾವು ಎಂಬಂತಹ ನಿಲುಮೆಯಿಂದ ಇರುವಂತಹ ನಮಗೆ ಮುಂದಕ್ಕೊಂದು ದಾರಿ ಸಿಗ್ತದೆ ಅಂತ ಆದ್ರೆ ನಾವು ಆ ಕಡೆಗೆ ಸಾಗುವುದೇ ಉತ್ತಮ ಅಲ್ಲ. ಸರಿ ಅಣ್ಣ. ಅಮ್ಮ, ಹೋಗೋಣ ಮಕ್ಕಳೇ. ನಿಳೆಯುಂದ ಪೊಗಲೇಕ ಚಕ್ರವ ಕರುಣೆಯ ದೂರ್ವ ಭೂಸುರನು ಸುತ್ತ ನೆಲೆಯೋದ ಪೊಗಲೇಕ ಚಕ್ರವ ಕರುಣೆಯು ದೂರ್ವ ಭೂಸುರನು ಕರೆದಿದ್ದ ಭವನದೊಳಿದ್ದರ ಪಾಡು ತರಳರು ಬಿಟ್ಟು ಚೋಸೆಯನು ಲಕ್ಷ್ಮೀನಾರಾಯಣ, ನಿನ್ನ ಪೂರ್ಣ ಅನುಗ್ರಹವು ಯಾವಾಗಲೂ ಇರಲಿ ಎಂದು ದಿನವೂ ಬೇಡುತ್ತಾ ಬೇಡುತ್ತಾ ನಾನಿದ್ದೇನೆ. ನಿನ್ನ ಅನುಗ್ರಹ ಇಲ್ಲದ್ರೆ ಯಾವುದು ಏನು ಮಾಡುವುದಕ್ಕೂ ಸಾಧ್ಯ. ಏನು ಮಾಡೋಣ ನಮ್ಮ ಊರಿಗೆ ಬಂದಂತ ಕಂಟಕ ಇದು. ಬಕಾಸುರನೆಂಬವ ಬಲಿಷ್ಠನಾಗಿದ್ದಾನೆ. ಊರಿಗೆ ಇಳಿದು ಸಿಕ್ಕಿದವರನ್ನು ತಿನ್ನುತ್ತಾ ರಕ್ತಪಾನ ಮಾಡುತ್ತಾ ಇದ್ದಾನೆ. ಎಲ್ಲವರನ್ನು ಕೆಲವರೆಲ್ಲ ತಿಂದು ತೇಗಿ ಆಗಿದೆ. ಈ ಕಷ್ಟವನ್ನು ಸಹಿಸಲಿಕ್ಕೆ ಯಾರಿಂದ ಸಾಧ್ಯ? ಯಾರಿಂದ ಸಾಧ್ಯ? ಅವ ಬಲಿಷ್ಠನಾದಂಥವನ್ನು ಎದುರಿಸುವ ಸಾಮರ್ಥ್ಯವು ಯಾರಿಗೂ. ನಮ್ಮವರೆಲ್ಲ ಒಳಗೂಡಿಕೊಂಡು ಒಂದು ನಿರ್ಣಯ ಮಾಡಿಕೊಂಡಿದ್ದಾರೆ. ಅವನನ್ನು ಸಮಾಧಾನ ಪಡಿಸುವುದಕ್ಕಾಗಿ
ದಿನವೊಂದಕ್ಕೆ 12 ಕಂಡುಗ ಅಕ್ಕಿ ಅನ್ನವನ್ನು ಮತ್ತು ಅಷ್ಟೇ ಭಕ್ಷ್ಯ ಭೋಜಗಳನ್ನು, ಒಂದು ಗಾಡಿ, ಮತ್ತೆ ಎತ್ತುಗಳು, ಮತ್ತೆ ಒಬ್ಬ ಮನುಷ್ಯ, ಇವರನ್ನು ಯಾವಾಗ ಕಳುಹಿಸಿಕೊಡ್ತೇವೆ ನಾವು. ಎಲ್ಲವರಿಗೂ ಉಪದ್ರ ಕೊಡಬಾರದು, ದಿನದ ಸರದಿ ಪ್ರಕಾರ ಕೊಡುತ್ತೇವೆ ಎಂದು ಎಲ್ಲವರೂ ಒಪ್ಪಿಕೊಂಡಿದ್ದಾರೆ. ಅಯ್ಯೋ ಏನು ಮಾಡೋಣ ಏನು ಮಾಡೋಣ, ಒಂದೊಂದು ಮನೆಯಿಂದ ಭಕ್ಷ್ಯ ಭೋಜಗಳು, ಅನ್ನಗಳು, ಎತ್ತುಗಳು, ಅಯ್ಯೋ ಕೊಟ್ಟು ಕೊಟ್ಟು ಸಾಕಾಯ್ತು. ಎಲ್ಲವರ ಕಡೆ ಕೊಡದಿದ್ದರೆ ಅವನು ಊರಿಗೆ ಇಳಿತಾನೆ, ಹಿಡಿದು ಎಲ್ಲವರನ್ನ ಕೊಡುತ್ತಾನೆ, ಎಲ್ಲರನ್ನ ತಿನ್ನುತ್ತಾನೆ. ಏನು ಮಾಡೋಣ ಏನು ಮಾಡೋಣ, ಅಯ್ಯೋ ಏನು ಮಾಡೋಣ ಏನು ಮಾಡೋಣ. ರಾತ್ರಿ ಮಲಗಿದರೆ ನಿದ್ದೆಯೇ ಬರುವುದಿಲ್ಲ. ನಾಳೆ ನನ್ನ ಮಗನನ್ನು ಕೊಡುವಂತ ಸರದಿ ಇದು, ಎಲ್ಲ ತಯಾರು ಮಾಡಿ ಕೊಡ್ಬೇಕಲ್ಲ. ಏನು ಮಾಡೋಣ. ಅಯ್ಯೋ ಏನಿದಯ್ಯೋ ಉಯ್ಯಾಲೆಯಲ್ಲಿ ತೂಗಿ ಬೆಳೆಸಿದ ಮಗನ ಕೈಯಾರೆ ಮಾರಿ ಗೆಲ್ತೀವೆ ನಿಗನ. ಅಯ್ಯಯ್ಯೋ ಅಯ್ಯಯ್ಯೋ ಅಪ್ಪ ಏನು ಮಾಡೋಣ ಏನು ಮಾಡೋಣ. ಮಕ್ಕಳಿಲ್ಲ ಮಕ್ಕಳಿಲ್ಲ, ಕೊರಗುತ್ತಾ 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 ಕರಗುತ್ತಾ ನಾನಿದ್ದ. ಏನೋ ದೈವಾನುಗ್ರಹ ಎಂಬಂತೆ ಒಬ್ಬ ಮಗ ಹೊಂದಿಕೊಂಡಿದ್ದ. ಸಾಕಿ ಸಲಹಿದೆ ನಾನು. ಪ್ರಾಯಕ್ಕೆ ಬರುವಾಗ ಇವನ ಗತಿ ಹೀಗಾಗುವುದಕ್ಕೆ ಆಯ್ತಲ್ಲ. ಏನು ಮಾಡೋಣ. ಪ್ರಾಯ ಪ್ರಬುದ್ಧರಾಗಿರುವಂತ ನಮ್ಮನ್ನು ಸಾಕಿ ಸಲವರಾದ್ರು ಯಾರಿದ್ದಾರೆ? ನನ್ನ ಮಗನನ್ನು ಕೊಡಬೇಕಲ್ಲ, ಇದು ಈ ಸರದಿ ಬಂತಲ್ಲ. ಪೂಜ್ಯರೇ, ನನ್ನ ಮಗಳನ್ನು ಕೊಟ್ಟು ನಾನು ಬದುಕಬೇಕೇ ಪೂಜ್ಯರೇ, ವ್ಯಸನವನ್ನೇ ಬರಲಿ ಅರುಗೆಲುವು ಕುಸಿಯುವುದೈ ತುಂಬಾರಬೋ. ಅಯ್ಯ ವ್ಯಸನವನ್ನೇ ಬರಲಿ ಅರುಗಲು ಕುಸಿಯುವುದೇ ದುಮ್ಮಾನ ಭಾರವು. ಬೇಡಪ್ಪ ಜೀವನ ಬೇಡ. ಕುಸುರಿಯ ದರ್ಯಾದೆನಗೆನಲು ನಿಟ್ಟುಸಿರ ಬಿಡುತ್ತ, ಕುಸುರಿಯ ದರ್ಯಾದೆನಗೆನಲು ನಿಟ್ಟುಸಿರ ಬಿಡುತ್ತ. ಅಯ್ಯ ಕೈಯಾರೆ ಪೂಜ್ಯರೇ, ಮಗನನ್ನು ಬಲಿ ಕೊಡಬೇಕಲ್ಲ, ಇದ್ದು ಹೇಗೆ ಕೊಡಲಪ್ಪ? ನಿಮ್ಮ ಪವಿತ್ರವಾದಂತಹ ಚರಣಾರವಿಂದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನನಗೆ ಆಶ್ಚರ್ಯ ಮತ್ತೇನಲ್ಲ ಪೂಜ್ಯರೇ, ಈ ಏಕಚಕ್ರಾದಿ ಪುರದ ಅಗ್ರಹಾರ ಇದು. ಅಗ್ರಹಾರದ ಮುಖ್ಯ ಬೀದಿಗಳೆಲ್ಲ ಯಾವಾಗಲೂ ಮಲಗಿಬಿಟ್ಟಿವೆ. ಆದರೆ ಅನಾಥರಾಗಿ ಬಂದು ನಿಮ್ಮ ಮನೆಯನ್ನು ಸೇರಿಕೊಂಡ ನಾನು ಮಕ್ಕಳು ಎತ್ತಿ ತಂದ ಅದ್ಯಾವುದೋ ಊರಿಂದ ಬೇಡಿ ತಂದ ವಸ್ತುಗಳನ್ನು ಆಹಾರವಾಗಿ ನಿರ್ಮಿಸಿ ಸೇವಿಸಿ ಮಲಗಿಕೊಂಡೆ. ಆದರೆ ನಿದ್ರೆಯೇ ಬರಲಿಲ್ಲ. ಏನೇನೋ ಯೋಚನೆಗಳು ಮನಸ್ಸಿಗೆ ಬಂದ ಕಾರಣ ಎಚ್ಚರವಾಗಿದ್ದಂತಹ ನನ್ನನ್ನು ನಿಮ್ಮ ಮಾತುಗಳು ಕಿವಿಯತ್ತ ಸಾಗಿ ಬಂದವು. ಯಾಕೆ ಈ ರೀತಿಯಾಗಿ ಮಧ್ಯರಾತ್ರಿಯಲ್ಲಿ ನೀವು ಗಂಡ ಹೆಂಡಿರಿಬ್ಬರೇ ಕುಳಿತು ದುಃಖಿಸ್ತೀರಾ, ವ್ಯಥಿಸ್ತೀರಾ, ಏನನ್ನೋ ಗುಣಗುತ್ತೀರಾ?
ಯಾಕೆ ಏನಿರಬಹುದು ಅಂತ ನಾನು ಇತ್ತ ಕಡೆ ಬಂದ್ರೆ ನಿಮ್ಮ ಈ ಮನೆಯ ನೀರುವ ಸ್ಥಳಕ್ಕೆ ಕದವೇ ಹಾಕಿರ್ಲಿಲ್ಲ. ಕದವನ್ನು ನೂಕಿ ಒಳಗೆ ಬಂದಿದ್ದೇನೆ, ತಪ್ಪಾದ್ರೆ ಕ್ಷಮಿಸಬೇಕು. ಒಳಗೆ ಪೂಜ್ಯರೇ, ಅನಾಥರಾಗಿ ಬಂದೆವು. ಹಾಗೆ ಜೊತೆಯಲ್ಲಿ 5 ಮಕ್ಕಳನ್ನು ತಂದವಳು ನಾನು. ನಮ್ಮನ್ನು ನೋಡಿ ಭಯಪಡಲಿಲ್ಲ, ಬೇಸರಿಸಲಿಲ್ಲ. ಆಶ್ರಯ ಕೊಡಿ ಎಂದು ಒಂದೇ ಮಾತಾಡಿದ್ದಕ್ಕೆ ಕೇಳಿದ ಗಂಡ ಹೆಂಡಿರೀರರು ತುಂಬಿದ ಮನಸ್ಸಿನಿಂದ ನಮಗೆ ಆಶ್ರಯ ಕೊಟ್ಟಿದ್ದೀರಾ. ಅದೆಷ್ಟೋ ಸಮಯ ನಿಮ್ಮ ಮನೆಯಲ್ಲಿ ಕಳೆದವರು ನಾವು. ನಿಮ್ಮ ಕಷ್ಟ ಸುಖಕ್ಕೆ ಭಾಗ್ಯ ಆಗಿದ್ದೇವಂತಲ್ಲ, ಹಾಗಂತ ಮುಂದೆ ಆಗುವುದಿಲ್ಲ ಅಂತಲೂ ಅಲ್ಲ. ಇಂದು ಈ ನಡುರಾತ್ರಿ ಕಳೆದ್ರೂ ನೀವು ಮಲಗಲಿಲ್ಲ. ಸ್ವಲ್ಪವೇ ಹೊತ್ತಿನಲ್ಲಿ ಇನ್ನು ಬೆಳಗಾಗುವುದಕ್ಕಿದೆ. ಈ ಮಧ್ಯರಾತ್ರಿಯಲ್ಲಿಯೂ ಅಗ್ರಹಾರವೇ ಮಲಗಿತ್ತೋ ಎನ್ನುವ ಹಾಗಿದ್ದಾವಾಗ ನೀವ್ಯಾಕೆ ಗೋಳೋ ಅಂತ ಅಳುತ್ತಾ ಇದ್ದೀರಾ? ಅರ್ಥ ಆಗ್ಲಿಲ್ಲ ನನಗೆ. ನಾನು ನಿಮ್ಮ ಕಷ್ಟಕ್ಕೆ ನಾನು ಸಹಾಯ ಮಾಡ್ತೇನಂತಲ್ಲ, ಆದ್ರೆ ಸಹಾಯ ಮಾಡುವುದಕ್ಕೆ ಅನುಕೂಲ ಇದ್ರೆ ಮಾಡ್ತೇನೆ. ಯಾಕೆ ನಾನು ಈ ಮಾತನಾಡುವುದು ವಿಷಯ ನನಗೆ ತಿಳಿದಿಲ್ಲ. ಇಬ್ರು ಗೋಳೋ ಅಂತ ಅಳ್ತಾ ಇದ್ದೀರಲ್ಲ ಪೂಜ್ಯರೇ, ಯಾಕೆ ಹೇಳಿಕೊಳ್ಳಿ, ನನ್ನಲ್ಲಿ ನಿಮ್ಮ ಕಷ್ಟವನ್ನು ಹೇಳಿಕೊಳ್ಳಿ. ಕೇಳಿ ಮಾಡುವುದೇನೋ ನೀನು ಅಮ್ಮ, ಕಾಲನ ಕರೆ ಬಂದ ಮೇಲೆ ಇನ್ನೇನು ಕೇಳಿ ಮಾಡುವುದೇನು ನೀನು ಅಮ್ಮ, ಕಾಲನ ಕರೆ ಬಂದ ಮೇಲೆ ಇನ್ನೇನು ಹೂಳ ರಾಕ್ಷಸ ಬಗಾಸುರನು, ಕೂಳ ರಾಕ್ಷಸ ಬಗಾಸುರನು ಸಿಂಬನಾಡಿನೊಳ್ ಎನ್ನಯ ಸುಕುಮಾರನನು ಗೂಳಿಗಳೆರಡ ಚಿತ್ರಾನ ಕೇಳ ಮೇಲೆ 12 ಕಂಡುಗದಕ್ಕಿಯನ್ನ ಗೂಳಿಗಳೆರಡ ಚಿತ್ರಾನ ಕೇಳ ಮೇಲೆ 12 ಕಂಡುಗದಕ್ಕಿಯನ್ನ ಅಮ್ಮ, ಕೇಳಿ ಮಾಡುವುದೇನು ನೀನು ಅಮ್ಮ, ಕಾಲನ ಕರೆ ಬಂದ ಮೇಲೆ ಇನ್ನೇನು ಅಮ್ಮ. ನನ್ನ ಸ್ಥಿತಿ ಹೀಗಾಯ್ತಲ್ಲ ವಿಪ್ರೋತ್ತಮರೇ, ಬರುವ ದುಃಖ ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ದೇನೋ ಏನೋ, ಯಾರ ಮಕ್ಕಳ ಮನಸ್ಸನ್ನು ಬಯಸಿದ್ದೇನೋ ಏನೋ, ಅಂತ ಪಾಪ ಮಾಡಿದ್ದರೆ ನನ್ನ ಮಗಳ ಬಗ್ಗೆ ಶಾಲೆ ಕಿತ್ತಿಸಬೇಕಾಯ್ತು ಈ ಜನ್ಮದಲ್ಲಿ. ಛೇ, ಯಾಕೆ ಕಷ್ಟ, ಯಾಕೆ ಕಣ್ಣೀರು ಸುರಿತಿದ್ದೀರಿ? ಕೇಳು ಸಹಜವೇ ಅಲ್ವೇ ಅಮ್ಮ. ಹೇಳುವುದಕ್ಕೆ ನಾಲ್ಗೆ ತಡವರ್ತಿದೆ ಅಮ್ಮ. ಪೂಜ್ಯರೇ, ಯಾವ ಕಷ್ಟವೇ ಆಗಲಿ ಮನುಷ್ಯನ ಮನಸ್ಸಿನಲ್ಲೇ ಅಡಕವಾಗಿದ್ದಾವಾಗ ಹಾವಾದ್ರೂ ಒಂದು ಕಲ್ಲನ್ನು ಕುಕ್ಕಿ ವಿಷವನ್ನು ಹೊರಬಿಡ್ತದಂತೆ. ಹಾಗೆ ನಿಮ್ಮ ಮನಸ್ಸಿನ ಆಳದಲ್ಲಿರುವಂತಹ ಚಿಂತೆಯನ್ನು ಹೊರಬಿಡುವುದಕ್ಕೆ ಕಲ್ಲಿನೋಪಾದಿಯಲ್ಲಿ ಬಂದು ನಿಂತಿದ್ದೇನೆ ನಾನು. ಯಾಕೆ ಅಳ್ತೀರಾ, ಯಾಕೆ ದುಃಖಿಸ್ತೀರಾ, ಏನು ವಿಷಯ ನನಗೆ ಅರ್ಥವೇ ಆಗಲಿಲ್ಲ ಅಲ್ಲ ಪೂಜ್ಯರೇ. ನಿನ್ನಲ್ಲಿಯೂ ನನ್ನ ಕಷ್ಟದ ವಿಚಾರವನ್ನು ಹೇಳಿದೆಯ, ಮಾಡುವುದೇನಮ್ಮ, ಏನು ಮಾಡುವುದಕ್ಕೆ ಸಾಧ್ಯವಮ್ಮ? ಕಷ್ಟ ಬರುವುದು ಸಹಜ, ಹಾಗಂತ ಸಾಧ್ಯ ಇದ್ರಿ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಮನುಷ್ಯ ಗುಣ. ಆದ್ದರಿಂದ ನಿಮ್ಮ ಕಷ್ಟವನ್ನು ಹೇಳಿಕೊಂಡ್ರಿ, ಆ ಕಷ್ಟವನ್ನು ದೂರೀಕರಿಸುವುದಕ್ಕೆ ನನ್ನಲ್ಲಿ ಆಗುತ್ತಿದ್ರಿ. ನನಗೆ ಉಪ್ಪನ್ನ ಕೊಟ್ಟವರು ನೀವು, ಸಹಾಯವಾಗಿ ನಮಗೆ ಆಶ್ರಯ ಕೊಟ್ಟವರು ನೀವು. ಆದ್ದರಿಂದ ನಿಮ್ಮ ಕಷ್ಟದಲ್ಲಿಯೂ ನಾನು ಭಾಗಿಯಾಗೋಣ ಎನ್ನುವಂತ ಮನ ತುಂಬಿದ ನನ್ನ ಮನಸ್ಸಿನಿಂದ ಓಡೋಡಿ ಬಂದಿದ್ದೇನೆ. ಬಾಗಿಲು ಹಾಕಿದ್ರೂ ದೂಡಿ ಹಿಂದೆ ಬಂದಿದ್ದೇನೆ. ಆದ್ದರಿಂದ ದಯವಿಟ್ಟು ಹೇಳಿಕೊಳ್ಳಿ ಅಮ್ಮ. ಕಾಲನು ತನ್ನ ಪ್ರಾಣವನ್ನು ಕೊಂಡೊಯ್ಯುವುದಕ್ಕೆ ಬಂದಾಗ ಅದನ್ನು ತಡೆ
ತಡೆಯುವುದಕ್ಕೆ ಯಾರದ ಸಾಧ್ಯಮ್ಮ? ತಡೆಯುವುದಕ್ಕೆ ಸಾಧ್ಯವ ತಾಯಿ? ಸಮುದ್ರವೇ ಉಕ್ಕಿ ಬಂದ್ರೆ ಪ್ರಪಂಚ ಉಳಿಯುವುದಕ್ಕೆ ಸಾಧ್ಯ ಇದೆ, ಹಾಗೆ ಅಲ್ವ ಹೇಳಿ? ಅಮ್ಮ ಏನು ಮಾಡೋಣ? ನನ್ನ ಕಷ್ಟ ವಿಚಾರ ಏನು ಹೇಳಿ? ಏನು ವಿಪ್ರೋತ್ತಮರೇ ಹೇಳಿ. ಇಲ್ಲಿ ಒಬ್ಬ ಬಕಾಸುರನೆಂಬ ಇದ್ದ. ಬಕಾಸುರನೆಂದ ಅವನ ಹೆಸರು. ಈ ಅಗ್ರಹಾರಕ್ಕೆ ಬಲಿಷ್ಠನಾಗಿದ್ದಾನೆ. ಇಲ್ಲಿ ಏಕಾಕಿ ಚಕ್ರಾಧಿಪತಿ. ಹೌದು. ಅವ ಕಾಡಿದ ನೇರವಾಗಿ ಊರಿಗೆ ಇಳಿತಾನೆ. ಸಿಕ್ಕಿದವರು ತಿನ್ನುತ್ತಾನೆ, ರಕ್ತ ದೋಕಳಿ ಮಾಡುತ್ತಾ ಇದ್ದಾನೆ. ದೇವ್ರೇ. ಆದ್ರೆ ಎಲ್ಲವರು ಕೂಡಿಕೊಂಡು ಅವನಿಗೊಂದು ಸಹ ಮಾಡಿದ್ದೆ. ಎಲ್ಲವರು ದಿನಕ್ಕೆ ಒಂದು 12 ಕಂಡುಗ ಅಕ್ಕಿಯ ಅನ್ನ, ಅಷ್ಟೇ ಚಿತ್ರಾನ್ನ, ಅಷ್ಟೇ ಭಕ್ಷ್ಯಭೋಜಗಳು, ಒಂದು ಗಾಡಿಯಲ್ಲಿ 2 ಎತ್ತುಗಳು, ಒಬ್ಬ ಮನುಷ್ಯರನ್ನು ಕೊಡುವುದೆಂದು ನಿರ್ಣಯ ಮಾಡಿದ್ದೇವೆ. ಇದು ದಿನನಿತ್ಯವೂ ಕಳಿಸಬೇಕಾದ ಕ್ರಮ. ಅವನಿಗೆ ಕಳುಹಿಸದಿದ್ದರೆ ಆ ಸಮಯಕ್ಕೆ ನೇರವಾಗಿ ಊರಿಗೆ ಇಳಿತಾನೆ. ನಮ್ಮರೆಲ್ಲ ಪದ ಬೆಳೀತಾ ಇದ್ದಾನೆ. ಅಯ್ಯೋ ದೇವ್ರಿ, ಆದ್ರೆ ಏನು ಮಾಡೋಣ? ಅಯ್ಯೋ ಏನು ಪೂಜಾರಿ, ಇಬ್ರು ಬದುಕುವುದಕ್ಕೆ ಸಾಯುವುದೇ ಲೇಸು. ತಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲಮ್ಮ. ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ವೇ? ಅಮ್ಮ, ಈ ದಿನದ ಸರದಿ, ನಾಳೆಯ ಸರದಿ ನನ್ನ ಮಗನನ್ನು ಕೊಟ್ಟು ಕಳುಹಿಸಬೇಕಮ್ಮ. ನನ್ನ ಕೈಯಲ್ಲಿ ನಿಮ್ಮ ಸರದಿಯೇ ನಿಮ್ಮ ಮಗನನ್ನು ಕಳುಹಿಸಬೇಕೆ? ಹಾಗೆ ದುಃಖಿಸ್ತಾ ಇದ್ದೇನಮ್ಮ. ಮಗನನ್ನು ಕೊಟ್ಟು ಕಳಿಸಬೇಕಲ್ಲ, ಹೇಗೆ ನನ್ನದೊಂದು ಮಾತು ನಡೆಸಿಕೊಳ್ಬೇಕು ನೀವು. ಮಕ್ಕಳ ಇವರು ಎಲ್ಲ ಒಕ್ಕಣಿಕೆಯನ್ನು ಹಿಂದೆಗೆ ಮಕ್ಕಳ ಇವರು ಎಲ್ಲ ಒಕ್ಕಣಿಕೆಯನ್ನು ಹಿಂದೆ ಹೌದು ಪೂಜಾರಿ. ಧಿಕ್ಕರಿಸಿದವರೆಲ್ಲ ತಕ್ಕವನ ಕೊಡುವೆ. ಸಾಕಲಾರದೆ ಮಗನ ನೂಕುವೆನು ಖಳನೆಡೆಗೆ, ಸಾಕಲಾರದೆ ಮಗನ ನೂಕುವೆನು ಖಳನೆಡೆಗೆ. ಬೇಗ ಬಗೆ ಕೂಳನಿತು ಸಾಕು ಮಿಕ್ಕವರು. ಮಕ್ಕಳ ಇವರು ಎಲ್ಲ ವಿಪ್ರೋತ್ತಮರೇ, ನನ್ನ ಮಗನನ್ನು ಆ ದುಷ್ಟರ ಕಸರಿಗೆ ಕೊಡಬೇಕಲ್ಲ. ನೀವು ಆಗಾಢವಾಗಿ ದುಃಖಿಸುವುದು ಸಹಜವೇ. ಹತ್ತಿಲ್ಲ, ಹಲವಿಲ್ಲ, ಒಬ್ಬನೇ ಮಗ. ಅವನನ್ನು ಈ ಸರದಿಯಾಗಿ ಇಂದು ರಾತ್ರಿ ನೀವು ಕಳಬೇಕೆನ್ನುವಾಗ ನೀವಲ್ಲ, ನಾನಾದ್ರೂ ನಿಮ್ಮ ಸ್ಥಳದಲ್ಲಿದ್ರೆ ಅದನ್ನೇ ಯೋಚನೆ ಮಾಡಬೇಕಿತ್ತು, ಅಳಬೇಕು. ನಿದ್ರೆ ಬರುವುದಿಲ್ಲಮ್ಮ, ನಿದ್ರೆ ಬರುವುದಿಲ್ಲ. ಏನಾಗೆ ನಿದ್ರೆ ಬರುವುದಿಲ್ಲ ಪೂಜ್ಯರೇ. ಸಮಯ ಮೀರುತ್ತಾ ಬಂತು, ಮಧ್ಯರಾತ್ರಿ ಆಗುತ್ತಾ ಬಂತು. ಭೋಜನವನ್ನು ಸಿದ್ಧಪಡಿಸಿ ಆ ಬಕಾಸುರನಿಗೆ ಕಳುಹಿಸಬೇಕಾಗಿದ್ದಾರಮ್ಮ. ನನ್ನ ಹುಡುಗ ಮಾತ್ರ ನನ್ನ ಮಗನೇ ಕಳುಹಿಸಬೇಕು. ಮತ್ತೇನಲ್ಲ, ನನ್ನ ದಾಸೆಯೊಂದನ್ನು ನೀವು ಈಡೇರಿಸಬೇಕು. ನೀನು ಆಡಿ ಮಾಡುವುದೇನಮ್ಮ? ಏನು ಸಹ ಮಾಡುವುದು ಸಹ. ಪೂಜ್ಯರೇ, ನಿಮಗಿರುವುದು ಒಬ್ಬನೇ ಮಗ. ಒಬ್ಬನೇ ಕುಲಕ್ಕೆ ರತ್ನಪ್ರಾಯರಾಗಿ ಒಬ್ಬನೇ ಮಗ. ನನಗಾಗಲ್ಲ, ನೀವು ಆಶ್ರಯ ಕೊಡುವಾಗ 5 ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೇನೆ. ಆರೋಗ್ಯವಾಗಿದ್ದಾರೆ ನಮ್ಮ ಮನೆಯಲ್ಲಿ. ದೈವಾನುಗ್ರಹಮ್ಮ. ಪೂಜ್ಯರೇ, ನನಗೊಂದು ಅವಕಾಶವನ್ನು ಕೇಳಿಕೊಡ್ತಾ ಇದ್ದೇನೆ. ಅಮ್ಮ, ನಿನಗೆ ಅವಕಾಶ ಕೊಟ್ಟ ನೀನು ಏನು ಮಾಡುವುದಕ್ಕೆ ಸಾಧ್ಯಮ್ಮ? ಏನು ಮಾಡುವುದಕ್ಕೆ ಪೂಜ್ಯರೇ, ನನ್ನಲ್ಲಿರುವಂತಹ 5 ಮಕ್ಕಳಲ್ಲಿ 4 ಮಕ್ಕಳನ್ನು ನನಗೆ ಸಾಕಿ ಸಲುವುದಕ್ಕೆ ಧೈರ್ಯ ಇದೆ. ಆದರೆ ಒಬ್ಬನೇ ಒಬ್ಬ ಮಗನನ್ನು ಸಾಕುವುದಕ್ಕೆ ಅಸಾಧ್ಯವಾಗಿದೆ. ಅವನಿಗೆ ಕೊಟ್ಟು ತೃಪ್ತಿ ಮಾಡುವುದಕ್ಕೆ ನನ್ನಿಂದ ಅಸಾಧ್ಯವಾಗುತ್ತಾ ಇದೆ. ಸಾಕುವುದಕ್ಕೆ ಅಸಾಧ್ಯವಾಗಿ 5 ಜನರು ಈ ಊರನ್ನು ಸುತ್ತಿ ಬೇಡಿ ತಂದಂತಹ ವಸ್ತುಗಳನ್ನು 5 ಭಾಗ ಮಾಡಿ 1 ಭಾಗ ನಾವು 5 ಜನರು ಸೇವಿಸ್ತೀವಿ. ಇನ್ನೊಂದು 4 ಭಾಗವನ್ನು ಒಬ್ಬನಿಗೇ ಕೊಡ್ತೀವಿ. ಆದರೂ ಅವನಿಗೆ ತೃಪ್ತಿ ಇಲ್ಲ ಪೂಜ್ಯರಿ. ಆದ್ದರಿಂದ ನನಗೆ ಸಾಕಲಾಗದ ಮಗನನ್ನು ನಿಮ್ಮ ಮಗನ ಬದಲಿಗೆ ಇಂದು ರಾತ್ರಿ ಬಕನಿಗೆ ಆಹಾರವಾಗಿ ಕಳಿಸುವುದಕ್ಕೆ ಸಿದ್ಧಳಾಗಿದ್ದೇನೆ. ನೀವು ಸಿದ್ಧಪಡಿಸಿದ ಆತನಿಗೆ ಕೊಡಬೇಕಾದಂಥ ಬಂಡಿಯನ್ನು 2 ಎತ್ತುಗಳನ್ನು ಭಕ್ಷ್ಯ ಭೋಜನವನ್ನು ಸಿದ್ಧಪಡಿಸಿದ್ರೆ ನನ್ನ ಮಗನನ್ನು ನಾನು ಧೈರ್ಯ ಹೇಳಿ ಕಳಿಸಿಕೊಡುವುದಕ್ಕೆ ಸಿದ್ಧಳಾಗಿ ಬಂದಿದ್ದೇನೆ. ಏನಮ್ಮ ಎಂಬುದೇ ನಮ್ಮ ತಪ್ಪಾಯ್ತು ಪೂಜಾರಿ. ಏನಮ್ಮ ಎಂಬುದೇ
ತುಳುವಿನಲ್ಲೇ ಎಳ್ಳಿನಿದಿಲ್ಲ ಕರುಣ ಹಡೆದ ಎಲ್ಲವೇ ನವಪೂರ್ಣ ಮಾಸ ಹಡೆದ ಎಲ್ಲವೇ ನವ ಮಾಸ ಪೂರ್ಣ ಒಡಲಲ್ಲಿ ಹೊಸ ಕೊಂಡಾಟದ ಮಗನ ಪಡೆದು ನಾನೆಂದಿಗೂ ಮಾಡೆ ನನ್ಯಾಯ ಪಡೆದು ನಾನೆಂದಿಗೂ ಮಾಡೆ ನನ್ಯಾಯ ನುಡಿಯದಿರಿನ್ನು ಬೇಡನಗೆ ಸಹಾಯ ಬೇಡನಗೆ ಸಹಾಯ ಏನಮ್ಮ ಎಂಬುದೇ ನಮ್ಮ ಅಮ್ಮ ನಿನ್ನ ಮಾತುಗಳೆಲ್ಲ ಲಕ್ಕಿ ಉಡಾಗಾದ್ರೂ ಹೋಗ್ತಿದ್ರು ಆಗ್ಬಹುದಮ್ಮ. ಅಂತ ಕಠೋರವಾಗಿತ್ತೆ. ಹೌದಮ್ಮ, ನಿಮ್ಮ ಮಗ ಉಳಿಬೇಕು. ನಮಗೊಬ್ಬ ಮಗ ಇದ್ದಾನೆ, ಅವನನ್ನು ಕೊಟ್ಟು ಕಳಿಸ್ತಿರ್ತೀವಿ. 5 ಜನ ಇದ್ದಾರೆ ನನಗೆ. ನಾವು ಮಾಸಗಳ ತನಕ ಹೊತ್ತು ಆಮೇಲೆ ಹೆತ್ತು ಸಾಕಿ ಸರಹಿದತ್ತ ಮಗನನ್ನು ಕೊಡುತ್ತೇನೆ ಅನುತ್ಯಮ್ಮ, ಕೊಡುತ್ತೇನೆ. ಹೆತ್ತ ತಾಯಿಗೆ ಅಮ್ಮ ಮಗು ದೂರವಾಗುತ್ತಿಗೆ ಸಾಧು ಅಮ್ಮ. ನಾನು ಯಾವ ರೀತಿ ದುಃಖಿಸ್ತೇನೆಂಬುದಲ್ಲ, ಮಗನ ಕಳಕೊಡುತ್ತೇರಲ್ಲ ಎಂದು ದಿನಾಗೂ ಒಂದು ಕರುಣೆ ಇಲ್ವ ಬಗ್ಗೆ ದುಃಖವೇ ನಿಮಗೆ? ಅಮ್ಮ ಬೇಡಮ್ಮ, ನಿಮ್ಮ ಉಪಕಾರ ಬೇಡ. ನಿನ್ನ ಮಗನನ್ನು ಕೊಟ್ಟು ನನ್ನ ಮಗನನ್ನು ಉಳಿಸಬೇಕಮ್ಮ. ಬೇಡ ತಾಯೇ, ಬೇಡ ಉಪಕಾರ ಬೇಡ. ದಾನ ಧರ್ಮ ಮಾಡಿದವರು ಇಲ್ವೇ ಪೂಜ್ಯರೇ? ಇದ್ದಾರೆ. ಪರಹಿತಕ್ಕಾಗಿದ್ದ ದೀದಿವೆಗಳನ್ನು ಪರಹಿತಕ್ಕಾಗಿದ್ದ ದೀದಿವೆಗಳನ್ನು ಉರಗರಿಗಾಗಿ ಜೀಮೂತ ವಾಹನನು ಉರಗರಿಗಾಗಿ ಜೀಮೂತ ವಾಹನನು ಧರಣಿ ಬಶಿಬಿಯಿದ್ದ ಮಾಂಸ ಕಂಠವನು ಧರಣಿ ಬಶಿಬಿಯಿದ್ದ ಮಾಂಸ ಕಂಠವನು ಅರಿತು ನನದನೆಲ್ಲ ಮಗನ ನೀಯುವೆನು ಪರಹಿತಗಾಗಿ ದದಿ ಜೀವೆಗಳನ್ನು ಅರಿದು ಮನದನೆಲ್ಲ ಮಗನ ನೀಯುವೆನು ನೀವೇನು ಕರುಣೆಯಿಂದ ನನ್ನ ಮೇಲಿನ ಅನುಕಂಪದಿಂದ ಇಂಥ ದೀನವಾದಂತಹ ದುಃಖದಲ್ಲಿ ಮುಳುಗಿದ ಮಾತನ್ನಾಡುತ್ತಾ ಇದ್ರು. ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ, ನಿಮ್ಮ ಪಾಲಿಗೆ ನಾನೊಂದು ಅಳಿಲು ಸೇವೆ ಮಾಡುತ್ತಾ ಇದ್ದೇನೆ ಅನ್ನಿಸ್ತಾ ಇತ್ತು. ಯಾಕೆ? ಕಷ್ಟದಲ್ಲಿ ದಿಕ್ಕೆ ಕಾಣದೆ 5 ಮಕ್ಕಳನ್ನು ಕಟ್ಟಿಕೊಂಡು ನಿಮ್ಮನೆಗೆ ಬಂದವಾಗ ಸಂಜೆಯಾಗುತ್ತಾ ಬಂದಿತ್ತು. ಸಂಜೆಯ ಸಮಯದಲ್ಲಿ ಉಳಿದುಕೊಳ್ಳುವುದಕ್ಕೊಂದು ಸ್ಥಳ ಕೊಡಿ ಅಂತ ಹೇಳಿದವಾಗ ಗಂಡ ಹೆಂಡಿರೀರರು ನಗುಮುಖದಿಂದ 5 ಮಕ್ಕಳನ್ನು ತಂದಂತ ತಾಯಿಯಾದಂತ ನನಗೆ ಆಶ್ರಯ ಕೊಟ್ಟಿದ್ದೀರಾ. ಆಶ್ರಯನ್ನು ಪಡೆಯುವುದಕ್ಕೆ ಬಂದಾಗ ಆಶ್ರಯ ಕೊಡಬೇಕು. ಅಂದಿನಿಂದ ನಾನು ನಿಮ್ಮ ಈ ಅಗ್ರಹಾರದಲ್ಲಿ ಎಷ್ಟು ಸಂತೋಷವಾಗಿದ್ದೇನೆ. ಒಂದೆಡೆ ಕಷ್ಟವನ್ನು ಯೋಚಿಸಿದ್ರು, ಇನ್ನೊಂದೆಡೆ ನಿಮ್ಮ ಮುಖವನ್ನು ನೋಡಿಕೊಂಡು ಸಂತೋಷದಿಂದ ಕಾಲ ಕಳೆದುಕೊಂಡಿದ್ದವಳು ನಾನು. ಪೂಜ್ಯರೇ, ನಾನು ಈ ರೀತಿಯ ತ್ಯಾಗದ ಮಾತುಗಳನ್ನಾಡುವುದಕ್ಕೂ ಕಾರಣ ಇದೆ. ಹಿಂದೆ ಶಿವಚಕ್ರವರ್ತಿ ಅಂತವನಿದ್ದಾನೆ, ಮೂತವಾಹನ ಅಂತ ಇದ್ರಂತೆ. ಇವರೆಲ್ಲವರು ಎಷ್ಟು ದಾನ ಧರ್ಮವನ್ನು ಮಾಡಿದವರು. ನಾರದನ ಮಾತುಗಳನ್ನು ಕೇಳಿ ತನ್ನ ಮಗನನ್ನೇ ಬಲಿ ಕೊಟ್ಟವರಿದ್ದಾರೆ. ಆದ್ದರಿಂದ ಅವರಂತೆ ಆಗುವುದಕ್ಕೆ ನನಗಾಗುವುದಿಲ್ಲ.
ಆದರೂ ನಿಮ್ಮ ಕಷ್ಟಕ್ಕೆ ನೆರಳಾಗಿ ಅಳಿಲು ಸೇವೆ ಮಾಡುತ್ತಾ ಇದ್ದೇನೆ ಅನ್ನುವಂಥ ನೆಮ್ಮದಿ ನನ್ನ ಪಾಲಿಗಿದೆ. 5 ಮಕ್ಕಳಲ್ಲಿ 1 ಮಕ್ಕಳನ್ನು ಕಳುಹಿಕೊಡುವುದಕ್ಕೆ ನೀವು ಅನುಮತಿ ಕೊಡಬೇಕು. ನನ್ನ ಮಕ್ಕಳನ್ನು ನಾನು ಧೈರ್ಯವಾಗಿ ಕಳಿಸಿಕೊಡ್ತೇನೆ. ಒಬ್ಬನನ್ನು ನಿನ್ನ ಮಗನನ್ನು ಕೊಟ್ಟು ಕಳಿಸ. ನಿನ್ನ ಮಗನನ್ನು ಅವನಿಗೆ ಆಹುತಿ ಕೊಟ್ಟು ತನ್ನ ಮಗನನ್ನು ಉಳಿಸುತ್ತೀಯಪ್ಪ. ಒಬ್ಬನೇ ಇರುವುದಲ್ವಾ? ನನಗೆ 5 ಮಕ್ಕಳಲ್ಲಿ ಒಬ್ಬ ಹೋದ್ರೆ 4 ಮಂದಿ ಇದ್ದಾರಲ್ಲ ಪುರೋಹಿತ್ರಿ. ಅಪ್ಪ ಇದೇನೋ ಪೂರ್ವ ಜನ್ಮದ ಮಾಡಿದ ಪುಣ್ಯದ ಫಲವಾಯಿತು. ನೀವು ಇಲ್ಲಿ ಬಂದಿದ್ದೀರಿ, ನನ್ನ ಮಗನನ್ನು ಕೊಡ್ತೀರಾ, ಅವತ್ತಿ ದುಃಖಿಸಬೇಡಿ ಅಂತ ಹೇಳುತ್ತಾ ಇದ್ದೀಯಪ್ಪ. ನನ್ನ ಮಗನಿಗೆ ಬದುಕುವಂತ ಪುಣ್ಯ ಏನೋ ಉಂಟು, ಅದೆಲ್ಲ ಯೋಗ. ಅಮ್ಮ ಬೇಸರ ಮಾಡಬೇಡ. ಬೇಸರ ಇದ್ದಿದ್ದೀನಿ, ನಾನು ಇಲ್ಲಿ ಬರ್ತಾ ಇದ್ದೀನಿ. ಜನ್ಮಾಂತರಗೂ ಮೀರುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟು ದೊಡ್ಡ ಮಾತು ಹೇಳಿ ನನಗೆ. ಅಮ್ಮ ಆದರೂ ಅವಕಾಶ ಕೊಟ್ಟಿದ್ರಲ್ಲ ನನಗೆ. ಆದಿತ್ತು, ನನ್ನ ಮಕ್ಕಳನ್ನು ಕರೆದು ನಾನು ಕಳಿಸ್ತೇನೆ. ಬ್ರಾಹ್ಮಣರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಬಂದಿದ್ದೇನೆ. ಆದ್ರೆ ನನ್ನ ಮಕ್ಕಳಿರುವುದು 5 ಮಂದಿ. 5 ಮಂದಿ ಇದಕ್ಕೆ ಸ್ಥೈರ್ಯವನ್ನು ಶಕ್ತಿಯನ್ನು ತುಂಬಿರುವುದಿದ್ರೆ ಭೀಮಸೇನನೊಬ್ಬನೇ. ಯಾಕೆ? ನನ್ನ ಮಗನ ಪರಿಸ್ಥಿತಿ, ಪರಿಸರ, ಪರಿವಾರ ಎಲ್ಲವನ್ನು ತಿಳಿದುಕೊಂಡವಳು ನಾನು. ಅದಕ್ಕಾಗಿ ಭೀಮಸೇನನನ್ನ ಕರೆದು ವಿಷಯವನ್ನು ಹೇಳ್ತೇನೆ. ಮಗನೇ ಭೀಮಸೇನ, ಬೇಗ ಬನ್ನಿ. ಏನಮ್ಮ ಮಗು, ನಾವು ಈ ಬ್ರಾಹ್ಮಣರ ಮನೆಯನ್ನು ಸೇರಿ ಅದೆಷ್ಟೋ ಸಮಯ ಕಳೆಯಿತು. ಸರಿ, ಕೆಲವಷ್ಟು ಕೆಡುಕು ಬಂದಾವಾಗ ನನ್ನ ಹಿರಿಯ ಮಗನಾದಂಥ ಧರ್ಮರ್ಜನ ಅನುಮತಿಯ ಮೇಲೆ ಮಾರ್ಗದರ್ಶನದಂತೆ ನಾವು ದೂರೀಕರಿಸಿಕೊಂಡೆವು. ಹೌದು ಮಗು ಧರ್ಮರಾಯ, ಇನ್ನೊಂದು ಸಂಕಟ ನಮ್ಮನ್ನು ತಾಗಿಬಿಟ್ಟಿದೆ. ಈ ಅಗ್ರಹಾರದಲ್ಲಿ ಈ ಊರಿನಲ್ಲಿ ಒಂದು ಪದ್ಧತಿ ಇದೆಯಂತೆ. ಪದ್ಧತಿ? ಇಲ್ಲಿಯ ಅಭಯಾರಣ್ಯದ ಮಧ್ಯದಲ್ಲಿ ಬಕಾಸುರ ಎನ್ನುವಂತ ಒಬ್ಬ ರಕ್ಕಸನಿದ್ದಂತೆ. ರಕ್ಕಸ ಇದ್ರೆ ನಮಗೆ ಭಯ ಇಲ್ಲ, ಅವನ ಇರ್ಲಿ ಕಾಡಲ್ಲಿ ಅನ್ನಬಹುದಿತ್ತು. ಆದ್ರೆ ಇಲ್ಲಿ ರೀತಿ ನೀತಿಯೇ ಬೇರೆ ಮಕ್ಕಳಿಗೆ. ಏನದು? ದಿನನಿತ್ಯವೂ ಸಂಜೆ ಒಂದು ಬಂಡಿಗೆ ಬೇಕಾದಷ್ಟು ಅನ್ನ ಹಾಗೂ ಭೋಜನ ಮತ್ತೆ 2 ಎತ್ತುಗಳು ಒಬ್ಬ ವ್ಯಕ್ತಿಯನ್ನು ಅವನೆಡೆಗೆ ಕಳುಹಿಕೊಡ್ಬೇಕಂತೆ. ಅದನ್ನು ತಿಂದು ಸಂತೋಷ ಭಕ್ಷಿಸಿದಂತ ಆ ಬಕಾಸುರ ದಿನಾ ಸಂಜೆಯೂ ಇದೇ ವರ್ತಮಾನ, ಇದೇ ವಿಷಯ ಊರಲ್ಲಿ ದುಃಖವಾಗಿರುತ್ತಿತ್ತಂತೆ. ಆದರೆ ಇಂದಿನ ಸರದಿ ನಾವು ಬದುಕಿಕೊಂಡಿರುವಂತಹ ಈ ಅಗ್ರಹಾರದ ಪುರೋಹಿತರ ಮನೆಯಲ್ಲಿರುವಂತಹ ಏಕ ಪುತ್ರನಾದಂಥ ಆ ವ್ಯಕ್ತಿಯನ್ನು ಕಳುಹಿಕೊಡ್ಬೇಕೆಂತ ಗಂಡ ಹೆಂಡತಿ ಅಳ್ತಾ ಇದ್ರು. ಈ ಮನೆಯದ್ದು. ಆವಾಗ ನನಗೊಂದು ವಿಷಯ ಅನ್ನಿಸಿತು ಮಕ್ಕಳೇ. ನಾವು 5 ಮಂದಿ ಮಕ್ಕಳು ಇಟ್ಟುಕೊಂಡ ತಾಯಿ, ಆದ್ರೆ ನನ್ನ ಮಗ ಅಂತ ಭೀಮಸೇನನ ವಿಷಯ ತಾಯಿಯಾದಂತ ನಾನು ಬಲ್ಲವಳು. ಇದಕ್ಕೆ ಇವನೇ ಸರಿಯಾದ ವ್ಯಕ್ತಿ ಅಂತ ತಿಳಿದು ಬ್ರಾಹ್ಮಣರಿಗೆ ಧೈರ್ಯದ ಮಾತುಗಳನ್ನು ಹೇಳಿ ನಿಮ್ಮನ್ನು ಕರೆದಿದ್ದೇನೆ. ಮಗ ಭೀಮಸೇನ, ಅಮ್ಮ ನನ್ನನ್ನೇ ಯಾಕೆ ಕರೆದಿದ್ದೀಯ ಈ ಆತಂಕದ ಪರಿಸ್ಥಿತಿಗೆ ಅಂತ ಯೋಚನೆ ಯೋಚನೆ ಮಾಡ್ತಾ ಇದ್ದೇನೆ. ನಿನ್ನನ್ನು ನಾನು ಇಂದಲ್ಲ ಮಗನೇ, ಚಿಕ್ಕವನಿರುವಾಗ ನಾನು ಎತ್ತಿಕೊಂಡೆ ಬಂಡೆಯ ಹತ್ತಿರದಲ್ಲಿ. ಆಗ ನನ್ನ ಕೈ ತಪ್ಪಿ ಕೆಳಗೆ ಬಿದ್ದೆ ಬಂಡೆಯ ಮೇಲೆ. ಹೌದು, ನಿನಗೇನು ಆಗಲಿಲ್ಲ. ಆ ಬಂಡೆ 2 ಭಾಗವಾಗಿದ್ದೆಲ್ಲರೂ ನೋಡಿ ಆಶ್ಚರ್ಯಪಟ್ಟರಲ್ವ ಮಗನೇ. ಅಂತ ಚಿಕ್ಕ ಮಗುವಿರುವಾಗ ಬಲಿಷ್ಠವಾದಂತ ದೇಹವನ್ನು ಹೊತ್ತಂತ ಭೀಮಸೇನ ನನ್ನ ಮಗ ಈ ಕಾರ್ಯಕ್ಕೆ ಸಿದ್ಧನಾದವ, ತಕ್ಕವನು ಅಂತ ಯೋಚನೆ ಮಾಡಿ ನಿನ್ನನ್ನೇ ಗುರಿ ಇಟ್ಟುಕೊಂಡು ನಿಮ್ಮಿಬ್ಬರನ್ನು ಕರೆದಿದ್ದೇನೆ. ಇದಕ್ಕೆ ನಿಮ್ಮ ಅನುಮತಿ ಬೇಕು. ಧರ್ಮನೆಂದನೆಂದ ತಮ್ಮನನುಗಳು ಹದಿರು ನಮ್ಮ ಗುಳುಹಿತನಾದದೊಮ್ಮೆ ಯೋಚಿಸದಿತ್ತು ನಮ್ಮನಾಗದು ಕಾರ್ಯ ಕೆಲವೊಮ್ಮೆ ದುಡುಕಿನಲ್ಲಿ ನಾವು ಅನರ್ಥವಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಜೀವನದಲ್ಲಿ ಎಷ್ಟು ಸರಿ ನಡೀತದೆ ಮಗನೇ. ಆದ್ರೆ ಯೋಚನೆ ಮಾಡಬೇಕಮ್ಮ. ನಿರ್ಧಾರ ತೆಗೆದುಕೊಳ್ಳುವ ಮೊದಲಾಗಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತದೆ. ನಾನು ಯೋಚನೆ ಮಾಡಿದ್ದು ಕಡಿಮೆ ಆಯ್ತಾ ಮಗನೇ? ಹಾಗ ಅನ್ನಿಸ್ತಾ ಉಂಟಮ್ಮ. ಯಾಕೆ? ಈ ಬ್ರಾಹ್ಮಣರ ಮನೆಯಲ್ಲಿ ನಾವು ಆಶ್ರಯವನ್ನು ಪಡೆದುಕೊಂಡವರು. ಇಂದಿನ ದಿವಸ ಆ ಬಕಾಸುರನಿಗೆ ಆಹಾರವಾಗಿ ಈ ಬ್ರಾಹ್ಮಣನ ಮನೆಯಿಂದಲೇ ಅವನ ಮಗನನ್ನು ಕಳುಹಿಸಿಕೊಡಬೇಕು ಎಂಬ ಹಾಗೆ ದುಃಖಿಸ್ತಾ ಇದ್ದವರು ಅವರು. ಅವರಿಗೆ ಸಮಾಧಾನ ಪಡಿಸಿದವರು ನೀವೇನೋ ಸತ್ಯ. ಆದ್ರೆ ಭೀಮಸೇನನನ್ನು ಕಳುಹಿಸಿಕೊಡುವಂತಹ ನಿಮ್ಮ ನಿರ್ಧಾರದ ಬಗ್ಗೆ ನಾನು ಯೋಚನೆ ಮಾಡುವುದಮ್ಮ. ಯಾಕೆ
ಯಾಕೆ ಮಗ? ನನ್ನ ತಮ್ಮನಾದಂತಹ ಭೀಮಸೇನ ಸಾಮಾನ್ಯನೇ ಇಲ್ಲ, ಬಲಿಷ್ಠನಿದ್ದಾನೆ, ಬಲವಂತನಿದ್ದಾನೆ, ಹೌದು. ಎಲ್ಲವನ್ನೂ ನಾನು ಒಪ್ಪಿಕೊಳ್ಳುತ್ತೇನೆ. ಆದ್ರೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ರಕ್ಷಿಸಿದವ ಯಾರು? ಭೀಮಸೇನ ಮಗು, ಅಲ್ಲ, ನಾನು ಯೋಚನೆ ಮಾಡುವುದು ಏನಮ್ಮ ಇಷ್ಟೆಲ್ಲ ಹೇಳುವಾಗ ಎಲ್ಲಿಯಾದ್ರೂ ಬ್ರಾಹ್ಮಣರು ಹಿಂದಿನಿಂದ ಬಂದು ಕೇಳಿದೆ, ನಮ್ಮ ಗುಟ್ಟೆಲ್ಲ ರಟ್ಟಾಗಿ ಹೋಗ್ತದೆ. ಭೀಮಸೇನ ಇವ, ಧರ್ಮರಾಯ ಇವಳು, ಕುಂತಿ ಮಾತೆ ಇವಳಂತ ಚಿಂತಿಸದಿರವ ಚಿಂತಿಸದಿರವ ಮಗನೇ ಭೀಮಸೇನ, ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಅಲ್ಲ, ಯಾವಾಗಲೂ ನೀವು ಯಾವ ವಿಷಯಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡುವುದಿಲ್ಲ, ಒಪ್ಪಿಗೆ ಕೊಡುವ. ನಮ್ಮನ್ನ ಆಡಿದ ನುಡಿ ಹಿಂದೆ ಮುಂದೆ ಮಾತಾಡಿದ್ನಲ್ಲ, ಅದಕ್ಕೆ ಯೋಚನೆ ಆಗಿದ್ದು ನನಗೆ. ನನ್ನನ್ನು ಕಳುಹಿ ಕೊಡಬಾರದು ಎನ್ನುವ ಹಾಗೆ. ಹಾಗೆ ಹೇಳಿದಲ್ಲ. ಬಿಡಿ ಬಿಡಿ ಯೋಚನೆಯನ್ನು. ಇಂಥ ಸಂದರ್ಭ ಮುಂದಕ್ಕೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅವಕಾಶ ಸಿಗುವುದಿಲ್ಲ ಮಗನೇ ಇಂಥದ್ದು. ರಕ್ಕಸರು ಎಂದಾದರೆ ನನ್ನ ರೋಮಕೂಪಗಳು ಎದ್ದು ನೋಡಕ್ಕೆ ಪ್ರಾರಂಭವಾಗಿದೆ. ನನಗೆ ಗೊತ್ತು, ಇವನಿಗೆ ಗೊತ್ತು, ನಿನಗೆ ಗೊತ್ತು, ಅವರಿಗೆ ಗೊತ್ತಿಲ್ಲ. ಯೋಚನೆ ಮಾಡಬೇಡಿ, ನನ್ನನ್ನು ಕಳುಹಿಕೊಡಿ. ಯುಧಿಷ್ಠಿ ಮಾಡಿ ಬರ್ತೇನೆ. ನನಗೆ ಧೈರ್ಯ ಉಂಟು. ಅಣ್ಣ, ಅಲ್ಲ ಅಂತ ಹೇಳಬಾರದು, ಒಳ್ಳೆ ಎನ್ನುವ ಹಾಗೆ ನೀನು ಯೋಚನೆ ಮಾಡಬಾರದು. ಯಾಕೆಂದ್ರೆ ಇಕೋ ಹೊಟ್ಟೆ ತುಂಬ ಊಟ ಮಾಡದೆ ಬಹುಕಾಲವಾಗಿ ಭಿಕ್ಷಾಟನೆಯಲ್ಲಿಯೇ ಜೀವನವನ್ನು ಅಲ್ವೇ ಸಾಗಿಸುತ್ತೇವೆ. ಆಗಿರುತ್ತಾ ಹಸಿವೆ ಆಗುತ್ತಾ ಉಂಟು. ನಿನಗೆ ಊಟದ್ದೇ ಇಷ್ಟು ಚಿಂತೆ. ಬೇಕಾದಷ್ಟು ಬಂಡಿಯಲ್ಲಿ ಮೃಷ್ಟಾನ್ನ ಭೋಜನ ಸಿದ್ಧವಾಗಿದೆ ಮಗನೇ. ಅಂತ ಭೋಜನವನ್ನು ಹೌದು. ಯಾರು ತ್ಯಜಿಸ್ತಾರ? ಬಾಯಲ್ಲಿ ನೀರು ಉಡ್ತದೆ ನಿನಗೆ. ಮತ್ತೆ ಸರಿ ತಮ್ಮ, ನಮಗೆ ಆಶ್ರಯ ಕೊಟ್ಟವರಿಗೆ ಉಪಕಾರ ಮಾಡಬೇಕಾದದ್ದು ನಮ್ಮ ಧರ್ಮವೇ ಸರಿ. ಹೌದು. ಅಮ್ಮನಾಡಿದಂತಹ ಮಾತು ಸರಿ. ಹ, ನಿನ್ನ ಮೇಲೆ ಅಚಲವಾದಂತಹ ನಂಬಿಕೆಯನ್ನು ಹೊಂದಿಕೊಂಡವಳಿದ್ದಾರೆ. ಹ, ಈ ಕಾರ್ಯವನ್ನು ಪೂರ್ಣಗೊಳಿಸಿ ಎಂಬಂತಹ ವಿಶ್ವಾಸ ನನ್ನಲ್ಲಿಯೂ ಉಂಟು ತಮ್ಮ. ಹ, ಹಾಗಾಗಿ ತಡ ಮಾಡಬೇಡ. ಹ, ನಮ್ಮ ನಿಜ ಇಲ್ಲಿ ಗೊತ್ತಾಗುವುದರ ಮೊದಲಾಗಿ ಹ. ಬಕಾಸುರನ ಅಂತ್ಯ ಆಗಬೇಕು. ಹೌದು. ಆ ಕಡೆಗೆ ಬೇಕಾದಂತಹ ಸಿದ್ಧತೆ ಎಲ್ಲ ಅಮ್ಮ ಸಿದ್ಧತೆ ಆಗಿದೆ, ಹ, ಆಗುತ್ತದೆ. ಸಿದ್ಧತೆ ಆಗ್ತಾ ಇದೆ. ಹೌದೇ? ಸಿದ್ಧರಿದ್ದಾರೆ. ಅಮ್ಮ ತಡ ಯಾಕೆ? ಆಶೀರ್ವಾದ ಮಾಡಿ. ಜಯಶೀಲನಾಗಿ ಬಾ ಮಗನೇ. ಶುಭವಾಗಲಿ. ಓಯ್! ಎಂತಹ ಒಂದು ಸಂದರ್ಭ ನೋಡಿ, ಇಂತಹ ಒಂದು ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ ಎಂದಾದರೆ ಇದು ನನ್ನ ಪೂರ್ವಜನ್ಮದ ಸುಕೃತ ಬಲವೇ ಇರಬೇಕು. ಇಲ್ಲದಿದ್ರೆ ಹಸಿವಾಗುತ್ತಾ ಉಂಟು. ಬಂಡಿ ಅನ್ನವಂತೆ, ಮತ್ತೆ ಪಕ್ಷಗಳಂತೆ. ಇದನ್ನು ಎಣಿಸುವಾಗ ಸರಿ, ತಡ ಮಾಡುವುದಲ್ಲ, ಅಲ್ಲಿಗೆ ಹೋಗಬೇಕು. ನಡಿ. ಏನು ಪರಿಮಳ! ಭಕ್ಷ್ಯಗಳು ಮಾಡುವಾಗ ಹೀಗೂ ಪರಿಮಳ ಬರ್ತದೆ ಅಲ್ವಾ? ಈಗ ತಿನ್ನಬೇಕು ಅನ್ನಿಸ್ತಾ ಉಂಟಲ್ಲ. ಓಯ್, ನಾನು ನಿದ್ದೆ ಮಾಡ್ತೇನೆ ಎನ್ನುವ ಹಾಗೆ ಸ್ವಲ್ಪ ಹೊರಗಿಸಿ, ಆದ್ರೆ ನಿದ್ದೆಯೇ ಬಂದದ್ದಿಲ್ಲ. ಕಾರಣ ಏನು? ಪಕ್ಕದ ಮನೆಯಲ್ಲಿ ಮೃಷ್ಟಾನ್ನ ಭೋಜನ.
ನಡೆಯುತ್ತಾ ಇರುವಾಗ ನನ್ನ ಮೂಗಿಗೆ ಘಮ 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 ಪರಿಮಳ. ಇದನ್ನು ಆಘ್ರಾಣಿಸಿದಾಗ ಹೌದು ನಿದ್ದೆಯೇ ಬರಲಿಲ್ಲ. ಏನೇ ಇರಲಿ ಸ್ವಲ್ಪ ನಿದ್ದೆ ಮಾಡೋಣ. ಅಗ್ರಹಾರದ ಮಂದಿರದಲ್ಲಿ ಮಲಗಿಕೊಂಡಿದ್ದವ ಒಮ್ಮೆಲೆ ಎಚ್ಚರವಾಯಿತು. ಎಚ್ಚರವಾದ ಮೇಲೆ ಶಾಶ್ವತವಾಗಿ ನನಗೆ ಆಹಾರ ಮೊದಲು ಕಾಡುವುದೊಂದೇ, ಕೆಲಸ ಬಳಿಕ ತಿನ್ನುವುದು. ಆಹಾರ ಬೇಕು ಎನ್ನುವ ಹಾಗೆ ನೋಡಿದ್ರೆ ಈ ದಿನ ಆಹಾರ ಬರಲಿಲ್ಲ ಎಂದು ಹೇಳುವುದಕ್ಕೆ ಕಾರಣ ಏನು? ಈ ಅಗ್ರಹಾರದಲ್ಲಿ ಒಪ್ಪಂದ ಒಂದು. ಹಾಗೆ ಒಂದು ದಿನಕ್ಕೆ ಬಂಡಿಯಲ್ಲಿ ತುಂಬಿಸಿದಂತ ಆಹಾರ, ಅದರ ಜೊತೆಯಲ್ಲಿ 2 ಕೋಣ, 2 ಎತ್ತು. ಹಾಗೆಯೇ ಬಂದದ್ದು ತಿರುಗಿ ಹೋಗುವುದಕ್ಕಿಲ್ಲ, ಎಲ್ಲ ನನಗೆ ಆಹಾರವೇ. ಹಾಗಿದ್ದ ಮೇಲೆ ಈ ದಿನ ಆಹಾರ ಏನು ಬರಲಿಲ್ಲ. ಬಕನಾಗಿ ನನ್ನ ಹೊಟ್ಟೆಯನ್ನು ಹಸಿವನ್ನ ಈಗಿಸಿಕೊಳ್ಬೇಕು. ಏನು ಬರಲಿಲ್ಲ. ಹೋಗುತ್ತಾ ಉಂಟು. ಆದ್ರೆ ಹಸಿವು ತಡೆಯುವುದಕ್ಕಾಗುವುದಿಲ್ಲ. ಆಹಾರ ಎನ್ನುವುದು ಇದುವರೆಗೂ ಬರಲಿಲ್ಲ. ಬರದೆ ಹೋದ್ರೆ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಉದರ ಬಾಧೆ ಎನ್ನುವುದು ಎದ್ದು ಕಾಣ್ತಾ ಇದೆ. ಹಾಗಿದ್ದ ಮೇಲೆ ಬರಬೇಕಿತ್ತಲ್ಲ. ಸ್ವಲ್ಪ ಮುಂದೆ ಹೋಗಿ ನೋಡ್ತೇನೆ. ಸಿದ್ಧತೆ ಆಗಿದೆ. ಅನ್ನವೂ ಕೂಡ ತುಂಬಿಸಿದ್ದಾರಂತೆ. ಅಕ್ಷಭೋಜ್ಯಗಳು. ಓ
ತಂದಿದ್ದೇನೆ, ಅಲ್ಲಿ ಸಿದ್ಧವಾಗಿದೆ. ಎತ್ತುಗಳನ್ನು ಹೇಗೆ ಕಟ್ಟಿದ್ದಾರೆ ಎನ್ನುವುದನ್ನು ಸ್ವಲ್ಪ ನೋಡಬೇಕು. ನಡೀತೇನೆ. ನನಗಾಗ್ತಾ ಇದೆ, ಆಹಾರ ಬರಲಿಲ್ಲ. ಏನು ನನಗೆ ಬರುವಂತ ಆಹಾರವನ್ನ ನೋಡಿದ್ರೆ ಬರುವ ದಾರಿಯಲ್ಲೇ ಅಲ್ಲ, ಈ ರೀತಿಯದ್ದು ನಾವು ನೋಡಿದ್ದು ಹೊಸತ್ತು, ಇದುವರೆಗೆ ನೋಡ್ಲಿಲ್ಲ. ನನಗೆ ಕೊಡುವಂತ ಆಹಾರವನ್ನು ಮೆಲ್ತಾ ಇದೆಯಾ ಮೆಲ್ತಾ ಇದೆಯಾ? ಮಗನೇ, ಹೋಗುವ ಕಾಲಕ್ಕೆ ಬಂದ ಬುದ್ಧಿಯ ನಿನಗೆ ಎಂತದ್ದು? ಈಗ ನನಗೆ ಸಿಗುವಂತ ಆಹಾರವನ್ನು ತಿಂದು ತೆಗಿದೆಯಾ? ಬಿಡ್ತೇನೆ ಎಂದು ಹಾಗೆ ಓ ನಿನ್ನ ಜೊತೆ ಬಿಡ್ತೇನೆ ಎಂದು ಮಾತಾಡಿದ್ರೆ ಇನ್ನು ಸಗ ಅಲ್ಲ, ನಿನ್ನ ಉದರವನ್ನ ಸೇಳಿ ನಿನ್ನ ಜೊತೆಯಲ್ಲಿ ನೀನು ಮೆಂದಂತ ಆಹಾರವನ್ನ ಎಲ್ಲವನ್ನು ನಾನು ತಿಂತೇನೆ, ಬರ್ತೇನೆ.
ಜನ ಬಕಾ ವಿನಯ ಪುರದೊಳಿಹ ದುರ್ಬಲರನು ಮಗನೇ ಬಕಾಸುರನೇ ನೀನು ನೀನೇ ಬೇಕಾದ್ದು ನನಗೆ. ಯಾಕೋ ನಿನ್ನ ಬಗ್ಗೆ ಕೇಳಿದ್ದೇನೆ. ನಿನ್ನ ಸ್ವಭಾವ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡೆ ಇಲ್ಲಿಗೆ ಬಂದವ. ಯಾರು ದೀನರಿದ್ದಾರೆ, ಯಾರು ಬ್ರಾಹ್ಮಣರಿದ್ದಾರೆ, ಯಾರು ಎನ್ನುವ ಹಾಗೆ ನೋಡದೆ ನಿನ್ನ ಒಂದು ತಾಹ ಅಲ್ವಾ ಊರಿನ ಮಂದಿಗಳಿಗೆ ದಿವಸಕ್ಕೆ ಒಂದು ಮನೆಯವನಿಗೆ ಒಂದು ಬಂಡಿ ಅನ್ನ ಭಕ್ಷ ಭೋಜ್ಯಗಳೆಲ್ಲವೂ ಬೇಕಲ್ವ ನೀನು? ಎರಡು ಕೋಣ ಅದನ್ನು ಮುರಿದು ತಿನ್ನುವವ ನೀನು. ಇದನ್ನರಿದ್ದೆ ನಾನು ಬಂದವ. ಈಗ ಮರ್ಯಾದೆಯಲ್ಲಿ ಹೇಳು, ಊರಿನವರ ತಂಟೆಗೆ ನೀನು ಹೋಗಬೇಕಾ? ಇಲ್ಲದಿದ್ರೆ ಇಕ ಬಂದವ ಹರಿಹರದ ನಿನ್ನ ತೇಗನ ನಿಲ್ಲಿಸ್ತೇನೆ. ನೀನು ಬಿಡು. ಮೂರು ಮೂರ್ತಿಗಳೇ ನನ್ನನ್ನು ನೋಡಿದ್ರೆ ಇಲ್ಲ ನನ್ನ ಹೆಸರನ್ನು ಕೇಳಿದ್ರೆ ಗಡಗಡನೆ ನಡುತ್ತಾ ಇದ್ದಾರೆ. ಅಂತಾದ ಮೇಲೆ ನೀನು ಬಂದಿದ್ಯಾ ಎನ್ನುವ ಹಾಗಾದ್ರೆ ಅದು ಹೋದದ್ದು ಹೋಯ್ತು. ತಿಂದದ್ದೆಲ್ಲ ನಿನ್ನ ಹೊಟ್ಟೆ ಒಳಗೆ ಉಂಟು. ಅದನ್ನು ಸೇರಿ ನಿನ್ನನ್ನು ಮುಕ್ಕುವಾಗ ಕಡಿಯವರಲ್ಲ. ಆಗುವುದಿಲ್ಲ ಅಂತಲ್ಲ, ಎಲ್ಲರನ್ನು ವಂಚಿಸುವುದರ ಮೂಲಕವಾಗಿ ಹೊಟ್ಟೆ ತುಂಬಿಸ್ತಾ ಇದ್ದೀವಿ. ಪಾಪಿ ಯಾರು ನಿನಗೆ? ಅವರು ಬಂದ್ರು ನೀನು ಹೆದರುವುದಿಲ್ಲ. ಹಾಗಿದ್ರೆ ನಿನ್ನ ಹೆಸರನ್ನು ಕೇಳಿ ಅಲ್ವಾ? ನಿನ್ನ ಹೆಸರನ್ನೇ ಈ ಪ್ರಪಂಚದಲ್ಲಿ ಎಚ್ಚರ. ಹೌದು, ನೋಡುವ.
ನೆಮ್ಮದಿಯ ಜೀವನವು ಪುರಜನಗಾದುದು ನೆಮ್ಮದಿಯ ಜೀವನವು ಪುರಜನಗಾದುದು ಪಾಪಿ ಮಗ ತಪ್ಪನೇ ಬಿದ್ದಿದ್ದಾನೆ, ಉಸಿರೇ ಇಲ್ಲ. ಪ್ರಾಣ ಪಕ್ಷಿಯು ಆರಿ ಹೋಗಿದೆ. ಈ ಸಂದರ್ಭದಲ್ಲಿ ಏಕಚಕ್ರ ನಗರದಲ್ಲಿ ಎಲ್ಲ ಮಂದಿಗಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟ. ಆದರೆ ಈ ಕಳವರ ಉಂಟಲ್ಲ, ಅದನ್ನಿಲ್ಲೇ ಬಿಟ್ಟು ಹೋಗುವುದು ನಾನಲ್ಲ. ಯಾಕೆಂದ್ರೆ ನಮ್ಮ ಊರಿನವರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಈ ಹೆಣವನ್ನು ಬಾಯಿಯಲ್ಲಿ ಹಾಕಿದ್ದೇನೆ. ತಡ ಮಾಡುವುದಲ್ಲ, ಆದಷ್ಟು ಬೇಗ ಏಕಚಕ್ರದ ಹೊರ ಬಾಗಿಲಲ್ಲಿ ಈ ಹೆಣವನ್ನು ಈ ಗಾಡಿಗೆ ಬಂಧಿಸಿ ಎಲ್ಲರೂ ನೋಡುವ ಹಾಗೆ ಮಾಡ್ತೇನೆ. ತಡ ಮಾಡುವುದಲ್ಲ, ನಡೀತೇನೆ.